ಜಿಲ್ಲಾಧಿಕಾರಿಗಳು ಸಂತೆ ನಿಷೇಧ ಮಾಡಿ ಅಂತ ಹೇಳಿದರು. ಆದರೆ ಅದರ ಹೊರತಾಗಿಯೂ ಪಡುಬಿದ್ರೆ ವಾರದ ಸಂತೆ ಬಹಳಷ್ಟು ಜನಸಂದಣಿಯಿಂದ ನಡೀತಾ ಇದೆ. ಇದಕ್ಕೆ ಗ್ರಾಮ ಪಂಚಾಯತ್ನವರೇ ಸುಂಕ ವಸೂಲಿ ಮಾಡೋದ್ರ ಮೂಲಕ ಈ ಒಂದು ಸಂತೆ ಅಧಿಕೃತ ಅಂತ ಘೋಷಿಸಿದಂತಾಗಿದೆ. ಪ್ಲಾಸ್ಟಿಕ್ ಚೀಲಗಳ ಮಾರಾಟದ ಅಂಗಡಿಗಳು, ಫ್ಯಾನ್ಸಿ ಅಂಗಡಿಗಳು, ಮೊಬೈಲ್ ಅಂಗಡಿಗಳು ಹೀಗೆ ನಿಷೇಧಿತವಾಗಿರುವಂಥ ಎಲ್ಲ ಅಂಗಡಿಗಳು ತೆರೆದುಕೊಂಡಿದ್ದು ಆದೇಶ ನೀಡಿದ ಸರ್ಕಾರಕ್ಕೆ ಸಡ್ಡು ಹೊಡೆದಂತಾಗಿದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಜನ ಸೇರಿ ಸಂತೆ ನಡೀತಿದ್ರು ಸಂಬಂಧಿತ ಯಾವೊಬ್ಬ ಅಧಿಕಾರಿಯೂ ಹತ್ತಿರ ಸುಳಿಯುತ್ತಿಲ್ಲ. ಸರ್ಕಾರಿ ಅಧಿಕಾರಿಗಳ ಸೂಚನೆ ಮೇರೆಗೆ ಅಕ್ರಮ ಸಂತೆ ನಡೀತಿದೆ ಎಂಬಂತೆ ಭಾಸ ಆಗ್ತಾ ಇದೆ. ಆರಂಭದ ದಿನಗಳಲ್ಲಿ ವಾಹನ ಸಂಚಾರಕ್ಕೆ ನಿಷೇಧ ಹೇರಿದ ದಿನಗಳನ್ನು ಹೊರತುಪಡಿಸಿ ಪಡುಬಿದ್ರೆಯಲ್ಲಿ ನಿರಂತರ ಜನಜಾತ್ರೆ ನಡೆಯುತ್ತಿದೆ ಎಂದು ಪ್ರಜ್ಞಾವಂತ ನಾಗರಿಕರು ಆರೋಪಿಸಿದ್ದಾರೆ.